ಇಳೆಯೊಳು ಜೋಡಿಲ್ಲ, ಇಳೆಯೊಳು ಇಲ್ಲ ಸರಿ ಇಲ್ಲ, ಇಳೆಯೊಳು ಜೋಡಿಲ್ಲ ಪತಿ ಚಂದ ಗೋಪನು ಬಲವಂತ ಸಿರಿವಂತ ಯೌವನವಂತ, ಬಲವಂತ ಸಿರಿವಂತ ಯೌವನವಂತ. ಚಂದ ಇದ್ದಾಳೆ ಅಂತ ಹೇಳಿದೆ. ಹೌದಾ? ಹೌದು. ಇಂಥವ್ರು ಅಂತ ಹೇಳಲಿಲ್ಲ. ಸತ್ಯ ಆದ್ರೆ ಹೇಳ್ಬೇಕು. ಹೇಳ್ತೇನೆ ಹೇಳು. ಅವಳು ಬಹಳ ದೂರದವಳಲ್ಲ, ಹತ್ರದವಳೆ. ಹತ್ರ ಅಂದ್ರೆ ನಿಮ್ಮ ಕುಲವತಿ ಇಲ್ವಾ ಅತ್ತೆ? ನಮ್ಮತ್ತೆ. ಆ ಅತ್ತೆಯ ಮಗಳೇ. ನಮ್ಮತ್ತೆ ಕುಲವತಿಗೆ ಚಂದ್ರ. ಹೌದು. ಯಾವುದು ಅಂದ್ರೆ ಇಲ್ಲ ಅಂತ ಹೇಳುದು ನೀನು? ಕೊನೆಯವಳು ಇವಳು. ಹೌದಾ? ಮಧ್ಯದವಳಲ್ಲ. ನಮ್ಮತ್ತೆಯ ಮಕ್ಕಳೆಲ್ಲರೂ ನನ್ನ ಸ್ವಾಧೀನರಾದವರು. ಹೌದು ಅಲ್ಲವೇ? ನನಗೆ ಕೈ ಸಿಗದ ಹೆಣ್ಣು ಯಾರಪ್ಪ ಅವಳು? ನೀವು ಕೊಡ್ಲೇ ಇಲ್ಲ ಅವರು. ಅದಕ್ಕೆ ಬೇರೆಯವರು ಮದುವೆ ಮಾಡಿ ಕೊಟ್ಟಿದ್ದಾರೆ. ಮದುವೆಗಿದೆ? ಮದುವೆ ಎಲ್ಲಿ ಕೊಟ್ಟದ್ದು? ಮದುವೆ ನಿನಗೇನು ಸಮಸ್ಯೆ ಹೇಳ್ಬೇಡದಲ್ಲ. ಅಷ್ಟೇ ಆಗಿದೆ ಇಲ್ಲ ಓದ್ಬೇಕು. ಆಗಿದೆ. ಕೊಟ್ಟದ್ದು ಸಿಂಧೂ ಗ್ರಾಮಕ್ಕೆ. ಸಿಂಧೂ ಗ್ರಾಮ ಅಲ್ಲಿ ಚಂದ ಪಾಪ. ಜನ ಹೇಗೆ? ಅವನು ಜನ ಅಡ್ಡಿಲ್ಲ. ಹೌದಾ? ಬಲವಂತನೂ ಹೌದು, ಸಿರಿವಂತನೂ ಹೌದು, ಧನಿಕನೂ ಹೌದು, ಯೌವನವಂತನೂ ಹೌದು. ನೋಡ್ಲಿಕ್ಕೆ ಚಂದ ಇದ್ದಾರೆ. ಏನಂದ ಅವಳ ಹೆಸರು? ಅವಳ ಹೆಸರು ಹೇಳುವಾಗ ಎಷ್ಟು ಸಂತೋಷ ಆಗ್ತದೆ ಗೊತ್ತಾ? ಏನು? ಚಂದ್ರಾವಳಿ. ಚಂದ್ರಾವಳಿ ಚಂದ್ರಾವಳಿ. ನಿನಗೇನಾಯ್ತಾ? ನನ್ನ ಕೈ ತುಕ್ತಿಯಲ್ಲ. ಮೊದಲು ನಾವು ಬಿದ್ದು ನೋವು ಮಾಡ್ಕೊಂಡು ಮತ್ತೆ ನೋವು ಮಾಡ್ಕೊಂಡು ಹೆಸರಿನಲ್ಲೇ ಅಷ್ಟು ಆಕರ್ಷಣೆ. ಅವಳು ಹೇಗೆ? ಹೌದು ಹಾಗೆ ಇದ್ದಾಳೆ. ಹೌದಾ? ಹೌದೌದು. ಮತ್ತೆ ಹಾಗೆ ಮದುವೆ ಅಂತ ಹೇಳಿದ್ನಲ್ಲ. ಹೌದು. ಮದುವೆ ಸಿಂಧು ಗ್ರಾಮಕ್ಕೆ ಕೊಟ್ರೆ ನಿನ್ಗೆ ಹೇಗೆ ಗೊತ್ತಾಯ್ತದು? ನನಗೆ ಗೊತ್ತಾಯ್ತು ಹೇಗಂತಲ್ಲ. ಅದೊಂದು ಕಥೆಯಾಗಿ ಹೋಯ್ತಲ್ಲ ಪುಣ್ಯಾತ್ಮ. ಏನು? ಅದಾ ಮೊನ್ನೆ ರಾತ್ರಿ ಮೊನ್ನೆ ರಾತ್ರಿಯೋಳ್ ಕರೆತರಲು ನಾನು ನಿನ್ನೆಯಲ್ಲಿಗೆ ಹೋಗಿರಲು ನಿನ್ನೆ ರಾತ್ರಿಯೋಳ್ ಅಲ್ಲಿ ಹೋಗಿರಲು ನಿನ್ನೆ ರಾತ್ರಿಯೊಳಲ್ಲಿ ಹೋಗಿರಲು ನಿನ್ನೆಯಲ್ಲಿಗೆ ಹೋಗಿರಲು ಕನ್ನೆ ಮಜ್ಜನಗೈದು ಕನ್ನೆ ಮಜ್ಜನಗೈದು ಕನ್ನೆ ಮಜ್ಜನಗೈದು ಮಡಿ ಉಡುತ್ತೀರೆ ಕಂಡೆ ಕನ್ನೆ ಮಜ್ಜನಗೈದು